ಪುತ್ತೂರು ಶ್ರೀ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ನಾಳೆಯಿಂದ ಜಾತ್ರಾ ಮಹೋತ್ಸವ ಆರಂಭವಾಗಲಿದೆ. ಕೋವಿಡ್ ನಿಯಮಗಳನ್ನು ಅನುಸರಿಸಿಕೊಂಡು ಈ ಬಾರಿಯ ಜಾತ್ರೋತ್ಸವವನ್ನು ನಡೆಸಲಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಕೇಶವ ಪ್ರಸಾದ್ ಮುಳಿಯ ಸಂಪೂರ್ಣ ಜಾತ್ರೋತ್ಸವದ ಮಾಹಿತಿಯನ್ನು ನೀಡಿದರು. ಇನ್ನು ಈ ಬಾರಿ ಭಕ್ತಾದಿಗಳು ಜಾತ್ರೋತ್ಸವದ ಫೋಟೋ ತೆಗೆಯಬಾರದೆಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಮನವಿ ಮಾಡಲಾಗಿದೆ. ದೇವಳದ ವತಿಯಿಂದ ವಿಶೇಷವಾದ ಪಾಸ್ ನೀಡಲಾಗುತ್ತಿದೆ. ಪಾಸ್ ಪಡೆಯುವವರು ಮಾತ್ರ ಜಾತ್ರೋತ್ಸವದ ವಿಡಿಯೋ ಮತ್ತು ಫೋಟೋ ತೆಗೆಯಬಹುದು. ಉಳಿದಂತೆ ಯಾರು ಕೂಡ ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಾಗಲಿ ಚಿತ್ರೀಕರಣ ಮಾಡುವಂತಿಲ್ಲ ಎಂದು ಆಡಳಿತ ಸಮಿತಿಯಿಂದ ಮನವಿ ಮಾಡಲಾಗಿದೆ. ಭಕ್ತಾದಿಗಳಿಗೆ ಒಂದು ವಿಶೇಷ ಸೂಚನೆ. ಜಾತ್ರಾ ಸಂದರ್ಭದಲ್ಲಿ ಯಾವುದೇ ರೀತಿಯ ಕ್ಯಾಮರಾಗಳಲ್ಲಿ ಮೊಬೈಲ್ಗಳಲ್ಲಿ ವಿಡಿಯೋ ತೆಗೆಯಲು ಅಥವಾ ಛಾಯಾಗ್ರಹಣ ಮಾಡಲು ಅವಕಾಶವಿರುವುದಿಲ್ಲ. ಸೀಮಿತ ಆಯ್ದ ಛಾಯಾಗ್ರಾಹಕರು ಹಾಗೂ ವಿಡಿಯೋ ಚಿತ್ರೀಕರಣ ಮಾಡುವ ಪ್ರೊಫೆಷನಲ್ಸ್ಗಳಿಗೆ ಮಾತ್ರ ವಿಶೇಷ ಪಾಸನ್ನು ಇಶ್ಯೂ ಮಾಡಲಾಗುತ್ತದೆ. ಅವರು ಮಾತ್ರ ಛಾಯಾಗ್ರಹಣ ಅಥವಾ ವಿಡಿಯೋಗ್ರಹಣವನ್ನು ಮಾಡಬೇಕು. ಉಳಿದಂತೆ ಎಲ್ಲ ಛಾಯಾಚಿತ್ರಗ್ರಹಣ ಹಾಗೂ ವಿಡಿಯೋ ಚಿತ್ರೀಕರಣವನ್ನು ದೇವಸ್ಥಾನದ ವತಿಯಿಂದ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ.